ದೊಡ್ಡ ಆಸ್ತಿ ಸಿಕ್ಕಿದ್ದಾರೆ, ನಮ್ಮ ತುಳುನಾಡಿನ ದೊಡ್ಡ ಆಸ್ತಿ. ನಿಜವೂ ಕೂಡ ಶಾಕ್ ಆಯ್ತು ಒಮ್ಮೆಲೆ ನೋಡಿ. ಇವರೇನಪ್ಪ ಇಲ್ಲಿ ಪ್ರೊಫೆಸರ್ BA ವಿವೇಕ್ ರಾಯ್ ಸರ್ ನಮ್ ಜೊತೆ ಇವತ್ತು ಸಿಕ್ಕಿದ್ದಾರೆ, ಅದು ಕೂಡ ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ಅಲ್ಲಿ. ಈಗ 80 ವರ್ಷ, ಈ ವಯಸ್ಸಿನಲ್ಲಿ ಇಷ್ಟು ಚೆನ್ನಾಗಿ ಕಣ್ಣು ಕಾಣ್ತದೆ, ಇದಕ್ಕಿಂತ ದೊಡ್ಡ ಭಾಗ್ಯ ಏನಿದೆ? ನಿಜ, ನಿಜವಾಗ್ಲೂ ಕೂಡ. ಈಗ ಬರೀ ಕಣ್ಣಿನಲ್ಲಿ ನಾನು ಬಹಳ ದೂರದಿಂದ ಕಾಣಬಹುದು. ಹೌದಾ? ಈಗ ಬಹಳ ದೂರದಲ್ಲಿರುವ ಅಕ್ಷರ ಉಂಟಲ್ಲ, ಮೊದಲೆಲ್ಲ ಕನ್ನಡಕ್ಕೆ ಇದ್ರೂ ಕಾಣ್ತಾ ಇಲ್ಲ, ಈಗ ಬಹಳ ದೂರದ ಅಕ್ಷರ ಕನ್ನಡಕ್ಕಿಲ್ಲದೆ ಕಾಣ್ತದೆ. ಎರಡು ಕಣ್ಣಿನದ್ದು ಕೂಡ ಒಟ್ಟಿಗೆ ಮಾಡಿಸಿದೆ. ಬಲದ ಕಣ್ಣಿನದ್ದು ಮೊದಲು, ಅದು 2 ದಿನ ಆದ್ಮೇಲೆ ಎಡದ ಕಣ್ಣಿನದ್ದು 2 ಮಾಡಿಸಿದೆ. ನನಗೆ ಎಲ್ಲ ಕಾಣ್ತಾ ಇತ್ತು, ಎಷ್ಟು ಅಚ್ಚುಕಟ್ಟಿತ್ತು ಅಂತ ಹೇಳಿದ್ರೆ. ನಮ್ಗೇನಿತ್ತು ಅಂದ್ರೆ ಕಣ್ಣಿನ ಆಸ್ಪತ್ರೆ ಅಂದ್ರೆ ಒಂದು ಕೆಲವು ದಿನ ಇಲ್ಲಿ ಇದ್ದು ಅಥವಾ ಅದಕ್ಕೆ ಈ ತರದ್ದು ಇಲ್ಲ. 15 ನಿಮಿಷದಲ್ಲಿ ನನಗೆ ಶಸ್ತ್ರಚಿಕಿತ್ಸೆ ಆಗಿ ನಾನು ಸೀದಾ ಮನೆಗೆ ಹೋಗುವ ಹಾಗೆ ಆಯ್ತು. ಓ ಹೌದಾ? ಕಣ್ಣಿನ ಈ ಶಸ್ತ್ರಚಿಕಿತ್ಸೆ ಇಷ್ಟು ವಯಸ್ಸಾದ ಮೇಲೆ ಮಾಡ್ಲಿಕ್ಕೆ ಆಗ್ತದೆ ನನಗೆ ಕಲ್ಪನೆ ಇರ್ಲಿಲ್ಲ. ಅಂದ್ಕೊಂಡಿದ್ರೆ ಇನ್ನು ಸಾಕು ನನಗೆ. ವೀಕ್ಷಕರ ನಮಸ್ತೆ, ನಾನೀಗ ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ಇದ್ದೇನೆ. ಏನಿಲ್ಲ, ಒಂದು ಸ್ಕ್ರೋಲ್ ಆಗ್ತಾ ಇದ್ದಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ, ಮಂಗಳೂರಿನ ಜನರ ಒಂದು ವಿಡಿಯೋ. ನಮ್ಗಳಿಗೆ ಕಣ್ಣಿನ ದೃಷ್ಟಿಯಲ್ಲಿ ಸಮಸ್ಯೆ ಬಂದಿತ್ತು, ತದನಂತರ ನಾವು ಒಂದು ಹಾಸ್ಪಿಟಲ್ಗೆ ಹೋದ್ವಿ, ಅಲ್ಲಿ ಸರಿ ಆಯಿತು ಅನ್ನೋದು. ಆ ನಿಟ್ಟಿನಲ್ಲಿ ನಾನು ಈ ಹಾಸ್ಪಿಟಲ್ನ ಒಂದು ಬಗ್ಗೆ ಕ್ಯೂರಿಯಾಸಿಟಿ, ದ್ಯಾಟ್ಸ್ ವೈ ನಾನು ಇಲ್ಲಿಗೆ ಬಂದೆ. ವೈದ್ಯರ ಜೊತೆ ಮಾತಾಡುವಾಗ ನನಗೆ ಒಂದು ದೊಡ್ಡ ಆಸ್ತಿ ಸಿಕ್ಕಿದ್ದಾರೆ, ನಮ್ಮ ತುಳುನಾಡಿನ ದೊಡ್ಡ ಆಸ್ತಿ. ನಿಜವೂ ಕೂಡ ಶಾಕ್ ಆಯಿತು ಒಮ್ಮೆಲೆ ನೋಡಿ. ಇವರೇನಪ್ಪ ಇಲ್ಲಿ ಅನ್ನುವಂಥ ಒಂದು ವಿಚಾರ ಬಂತು. ನೋಡುವಾಗ ನಂಗೆ ಗೊತ್ತಾಯಿತು ಅವರು ಇಲ್ಲಿಯ ಪೇಷಂಟ್ ಅನ್ನುವಂಥದ್ದು. ಅವರು ಇಲ್ಲಿಗೆ ಬಂದಿದ್ದಾರೆ, ಜೊತೆಗೆ ಅವರ ಒಂದು ಕಣ್ಣಿನ ಸಮಸ್ಯೆಗೆ ಅವರು ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ನಮ್ಮ ತುಳುನಾಡು, ನಮ್ಮ ನಾಡು ಕಂಡಂತಹ ಹಿರಿಯ ಜಾನಪದ ವಿದ್ವಾಂಸರು, ಜೊತೆಗೆ ಅನುವಾದಕರು, ಜೊತೆಗೆ ಅವರು ಕನ್ನಡ ಪ್ರಾಧ್ಯಾಪಕರು, ವಿಶ್ರಾಂತ ಕುಲಪತಿಗಳು, ಬಹಳಷ್ಟು ನಮ್ಗಳಿಗೆಲ್ಲ ಗುರುಗಳು, ಮಾರ್ಗದರ್ಶಕರು, ಹೀಗೆ ಬಹಳಷ್ಟು ನಮ್ಮ ತುಳುನಾಡಿಗೆ, ನಮ್ಮ ನಾಡಿಗೆ ಕೊಡುಗೆಯನ್ನು ಕೊಟ್ಟಿರುವಂತಹ ಪ್ರೊಫೆಸರ್ BA ವಿವೇಕ್ ರಾಯ್ ಸರ್ ನಮ್ಮ ಜೊತೆ ಇವತ್ತು ಸಿಕ್ಕಿದ್ದಾರೆ, ಅದು ಕೂಡ ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ಅಲ್ಲಿ. ಖುಷಿಯಾಗಿದೆ ಸರ್ ನಿಮ್ಮನ್ನ ಒಂದ್ಸಲ ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಜೊತೆ ಮಾತಾಡ್ಲಿಕ್ಕೆ ಸಿಕ್ಕಿದ್ದೀರಿ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಆರಾಮಲ್ಲ ಸರ್? ಆರಾಮ ಅಂದ್ರೆ ಇಲ್ಲಿ ಡಾಕ್ಟರ್ ಇದ್ದ ಕಾರಣ ಆರಾಮ. ಓಕೆ. ನಮ್ಗೆ ಒಮ್ಮೆಲೆ ಶಾಕ್ ಆಯ್ತು ವಿವೇಕ್ ಸರ್ ಅನ್ನ ನೋಡಿ ಈ ಹಾಸ್ಪಿಟಲ್ ಅಲ್ಲಿ. ಏನ್ ಸರ್ ಕಾರಣ? ಕಣ್ಣಿನ ಸಮಸ್ಯೆ ಏನಾದ್ರು ಇತ್ತ ಸರ್? ಹೇಗೆ? ಏನಿಲ್ಲ, ನಾನು ಡಾಕ್ಟರ್ ವಸಂತ್ ಪೈ ಅವರ ಹತ್ರ, ಕಣ್ಣಿನ ಡಾಕ್ಟರ್ ಅವರ ಹತ್ರ 15 ವರ್ಷದಿಂದ ಅವರು ಬೇರೆ ಬೇರೆ ಕಡೆ ಇದ್ದಾಗ ಹೋಗ್ತಾ ಇದ್ದೆ. ನಾನು ಕಳೆದ ವರ್ಷ ಅವರ ಹತ್ರ ಹೇಳಿದಾಗ, ಇಲ್ಲ ನಾನು ಡಾಕ್ಟರ್ ಅಗರ್ವಾಲ್ ಆಸ್ಪತ್ರೆಯಲ್ಲಿ ಸೇರಿದ್ದೇನೆ, ಬನ್ನಿ ಅಂತ ಹೇಳಿದ್ರು. ಅದು ಕ್ಯಾಟ್ರಾಕ್ಟ್ನದ್ದು ಇಲ್ಲ, ಇನ್ನೂ ಸರಿಯಾಗಲಿಲ್ಲ, ಟೈಮ್ ಇದೆ ಅಂತ. ಹಾಗೆ ಕಳೆದ ವರ್ಷ ಬಂದಾಗ ಹೇಳಿದ್ರು, ನಾನು ಸೇರಿದ್ದೇನೆ ಆದರೆ ಇನ್ನೊಂದು ವರ್ಷ ಬೇಕು ಅಂತ. ಈ ವರ್ಷ ಬಂದೆ. ಈ ವರ್ಷ ಬಂದಾಗ ಇಲ್ಲಿ ಬಹಳ ಸುಸಜ್ಜಿತವಾದ ಒಂದು ಆಸ್ಪತ್ರೆ ಕಂಡೆ, ನಾನು ಮೊದಲನೇ ಬಾರಿ ಕಂಡದ್ದಿಲ್ಲಿ. ಆಮೇಲೆ ನಂದು 2 ಕಣ್ಣಿನದ್ದು ಕ್ಯಾಟ್ರಾಕ್ಟ್ ಅದು ಈಗ ಸಿದ್ಧ ಆಗಿದೆ, ಸರ್ಜರಿ ಮಾಡಲಿಕ್ಕೆ ಅಂತ ಹೇಳಿದರು. ಆಮೇಲೆ ಅವರು ಡಾಕ್ಟರ್ ಅದಿತಿ ಸಿಂಗನ್ ಅವರು ಇಲ್ಲಿ ಸರ್ಜನ್ ಜೊತೆ ಪರಿಚಯ ಮಾಡಿ ಕೊಟ್ಟರು. ಆಮೇಲೆ ವಸಂತ್ ಪೈ ಅವರು ಮತ್ತು ಅದಿತಿ ಸಿಂಗ್ ಅವರ ಹತ್ರ ಎಲ್ಲ ಮಾತಾಡಿ ನನಗೆ ಸಮಾಧಾನ ಆಯಿತು. ಸೊ ಮಾರ್ಚ್ ತಿಂಗಳ ಇದೇ ವರ್ಷ ಕೊನೆಯಲ್ಲಿ 2 ಕಣ್ಣಿನದ್ದು ಕೂಡ ಒಟ್ಟಿಗೆ ಮಾಡಿಸಿದೆ. 2 ಕಣ್ಣಿನ ಒಂದು ಬಲದ ಕಣ್ಣಿನದ್ದು ಮೊದಲು, ಅದು 2 ದಿನ ಆದ್ಮೇಲೆ ಎಡದ ಕಣ್ಣಿನದ್ದು 2 ಮಾಡಿಸಿದೆ. ಅದು ಈ ಶಸ್ತ್ರಚಿಕಿತ್ಸಾ ಕೊಠಡಿಯಲ್ಲಿ. ನಮ್ಗೇನಿತ್ತು ಅಂದ್ರೆ ಕಣ್ಣಿನ ಆಸ್ಪತ್ರೆ ಅಂದ್ರೆ ಒಂದು ಕೆಲವು ದಿನ ಇಲ್ಲಿ ಇದ್ದು ಅಥವಾ ಅದಕ್ಕೆ ಈ ತರದ್ದು ಇಲ್ಲ. 15 ನಿಮಿಷದಲ್ಲಿ ನನಗೆ ಶಸ್ತ್ರಚಿಕಿತ್ಸೆ ಆಗಿ ನಾನು ಸೀದಾ ಮನೆಗೆ ಹೋಗುವ ಹಾಗೆ ಆಯ್ತು. ಅದು ಹೌದಾ? ಅಷ್ಟು. ಮತ್ತೆ ಅವರ ಔಷಧ ಕೂಡ ಏನಂದ್ರೆ ಹೇಳಿದ್ರೆ ಬರೀ ಅದರ ಡ್ರಾಪ್ಸ್ ಹಾಕೋದು ಮಾತ್ರ. ನಮ್ಗೆಲ್ಲ ಎನಸ್ತೇಶಿಯಾ ಅಂದ್ರೆ ಇಂಜೆಕ್ಷನ್ ಕೊಡೋದೆಲ್ಲ ಇತ್ತಲ್ಲ, ಅವ್ರು ಹೇಳಿದ್ರು ಅದೇನಿಲ್ಲ, ನಿಮ್ಮ ಕಣ್ಣಿಗೆ ಒಂದು ಡ್ರಾಪ್ ಹಾಕಿದ್ರೆ ಅದೇ ಎನಸ್ತೇಶಿಯಾ. ನನಗೆ ಎಲ್ಲ ಕಾಣ್ತಾ ಇತ್ತು, ಎಷ್ಟು ಅಚ್ಚುಕಟ್ಟಿತ್ತು ಅಂತ ಹೇಳಿದ್ರೆ. ಅವರ ಆಪರೇಷನ್ ಥಿಯೇಟರ್ ಇರ್ಬೋದು, ಅಲ್ಲಿ ಅವರ ಸಹಾಯಕರಿರ್ಬೋದು, ಬಹಳ ಸಮರ್ಥವಾಗಿ ಮಾಡಿದರು. ಹಾಗಾಗಿ ನಾನು 2 ಕಣ್ಣು ಮಾಡಿದ ಸರ್ಜರಿ ಆದ್ಮೇಲೆ ಈಗ ಬರೀ ಕಣ್ಣಿನಲ್ಲಿ ನಾನು ಬಹಳ ದೂರದಿಂದ ಕಾಣಬಹುದು. ಹೌದಾ? ಈಗ ಬಹಳ ದೂರದಲ್ಲಿರುವ ಅಕ್ಷರ ಉಂಟಲ್ಲ, ಮೊದಲೆಲ್ಲ ಕನ್ನಡಕ್ಕೆ ಇದ್ರೂ ಕಾಣ್ತಾ ಇಲ್ಲ, ಈಗ ಬಹಳ ದೂರದ ಅಕ್ಷರ ಕನ್ನಡಕ್ಕಿಲ್ಲದೆ ಕಾಣ್ತದೆ. ಕನ್ನಡಕ್ಕಿಲ್ಲದಿದ್ರು ಕೂಡ ಈಗ ನನಗೀಗ 80 ವರ್ಷ, ಈ ವಯಸ್ಸಿನಲ್ಲಿ ಇಷ್ಟು ಚೆನ್ನಾಗಿ ಕಣ್ಣು ಕಾಣ್ತದೆ, ಇದಕ್ಕಿಂತ ದೊಡ್ಡ ಭಾಗ್ಯ ಏನಿದೆ? ನಿಜ, ನಿಜವಾಗ್ಲೂ ಕೂಡ. ಅದಕ್ಕಾಗಿ ಆಮೇಲೆ ನಾನು ನನಗೆ ಹೇಳಿದೆ ಡಾಕ್ಟರ್ ಹತ್ರ, ಇಬ್ಬರ ಹತ್ರ, ಅದಿತಿ ಸಿಂಗರ್ ಹತ್ರ ಕೂಡ, ನನ್ನ ಉದ್ಯೋಗವೇ
ಓದುವುದು ಬೇರೆ ಕೆಲಸ ನನಗೇನೆ ಗೊತ್ತಿಲ್ಲ, ಆದ್ರಿಂದ ನನಗೆ ಓದಲಿಕ್ಕೆ ಬರೀಲಿಕ್ಕೆ ಬೇಕು ಒಂದು ಕಾರಣ ಕೊಟ್ಟಿದ್ದಾರೆ. ಇದು ನಾನು ನಿಜವಾಗಿ ಇದನ್ನು ಹಾಕುವ ಅಗತ್ಯ ಇಲ್ಲ. ಒಂದು ಇಲ್ಲೇನಾಗಿದೆ, ಇಲ್ಲಿಯ ವೈದ್ಯರುಗಳು ಡಾಕ್ಟರುಗಳ ಕೆಲಸ ಬಹಳ ಅಚ್ಚುಕಟ್ಟು, ವ್ಯವಸ್ಥೆ, ಸ್ವಚ್ಛತೆ ಮತ್ತು ಎಲ್ಲವುಗಳು ಕೂಡ ಬಹಳ ನಿಯಮಿತವಾಗಿ ಮಾಡುವ ಕೆಲಸಗಳು. ಈ ಕಣ್ಣಿಗೆ ಅವ್ರು ಡ್ರಾಪ್ ಹಾಕ್ಲಿಕ್ಕೆ ಹೇಳ್ತಾರೆ. ಆರಂಭದಲ್ಲಿ 5 ಅಂತ ಹೇಳಿದರು, 1 ವಾರ ಆದ್ಮೇಲೆ 1 ಕಡಿಮೆ ಆಯಿತು, 2 ವಾರ ಆದ್ಮೇಲೆ ಇನ್ನೊಂದು ಕಮ್ಮಿ ಆಯಿತು, ಆಮೇಲೆ ಈಗ 2 ಇದೆ. ಅದು ಯಾವ ಹೊತ್ತಿಗೆ ಅಂತ ಒಂದು ಚಾರ್ಟ್ ಮಾಡಿ ಕೊಡ್ತಾರೆ. ಆ ಚಾರ್ಟನ್ನು ನಾವು ಒಳ್ಳೆಯ ಬಹಳ ವಿಧೇಯವಾಗಿ ಪಾಲಿಸಿಕೊಂಡು ಬಂದ್ರೆ ಆಯ್ತು, ಏನು ತೊಂದರೆ ಆಗುತ್ತಿಲ್ಲ. ಅಂದ್ರೆ ಒಂದು ಎಲ್ಲವೂ ಕೂಡ ಅಚ್ಚುಕಟ್ಟುತನ, ಶಿಸ್ತು, ಸ್ವಚ್ಛತೆ ಮತ್ತೆ ಬಹಳ ಆತ್ಮೀಯತೆ. ಇಲ್ಲಿಯ ಎಲ್ಲ ನೀವು ಇಲ್ಲಿಯ ಸಹಾಯಕರನ್ನ ನೋಡಿದರೆ ಬಂದ ಕೂಡಲೇ ಅವರು ತಕ್ಷಣ ನಮ್ಮನ್ನ ಗಮನಿಸ್ತಾರೆ, ಗುರುತಿಸ್ತಾರೆ, ಕರ್ಕೊಂಡು ಹೋಗ್ತಾರೆ, ಟೆಸ್ಟ್ ಮಾಡಿಸ್ತಾರೆ. ನಾವು ಎಲ್ಲಿ ಕೂಡ ಒಂಥರ ಗಲಿಬಿಲಿಗೊಳ್ಳುವಂತ ಅಗತ್ಯ ಇಲ್ಲ. ಅದು ನಮಗೆಲ್ಲ ಈ ಕಣ್ಣಿನ ಈ ಶಸ್ತ್ರಚಿಕಿತ್ಸೆ ಇಷ್ಟು ವಯಸ್ಸಾದ ಮೇಲೆ ಮಾಡ್ಲಿಕ್ಕೆ ಆಗ್ತದೆ ನನಗೆ ಕಲ್ಪನೆ ಇರಲಿಲ್ಲ. ಅಂದ್ಕೊಂಡಿದ್ರೆ ಇನ್ನು ಸಾಕು ನನಗೆ ಅಂತ. ಅದರಿಂದ ತುಂಬಾ ನನಗೆ ಇದೊಂದು ಇನ್ನೊಂದು ಹೇಳಬೇಕು. ನಾನು ಇದನ್ನ ಹೇಳಬಹುದಾದರೆ, ನನ್ನ ಹೆಂಡತಿ ಮದುವೆ ಆಗೋದಕ್ಕೆ ಮೊದಲು, ನಾವು ಮದುವೆ ಆದ್ದು 1975ರಲ್ಲಿ, 1900 ಅವರು ಅದಕ್ಕಿಂತ ಮೊದಲು ಅವಳನ್ನು ಆಗ ಇಲ್ಲಿ ಕಣ್ಣಿನ ಡಾಕ್ಟರ್ಗಳು ಬಹಳ ಕಡಿಮೆ ಇದ್ದರಂತೆ. ಅವರು ರೈಲ್ನಲ್ಲಿ ಚೆನ್ನೈಗೆ ಹೋಗಿ ಇದರ ಸಂಸ್ಥಾಪಕ ಡಾಕ್ಟರ್ ಅಗರ್ವಾಲ್ ಇದ್ದಾರಲ್ಲ, ಅವರ ಹತ್ರ ಕಣ್ಣಿನ ತೋರಿಸಿದ್ದರಂತೆ. ಹಾಗಾಗಿ ಅಗರ್ವಾಲಿಗೆ ಮತ್ತು ಆಸ್ಪತ್ರೆಗೆ ಮತ್ತು ನಮ್ಗೆ ನನ್ನ ಹೆಂಡತಿಯ ಮೂಲಕ ಸಂಬಂಧ ಇದೆ. ಅದನಿಗೆ ಗೊತ್ತಿಲ್ಲ, ನಾನು ಈಗ ಅವರು ನಿಧನರಾಗಿದ್ದಾರೆ ಅಂತ ಗೊತ್ತಿದೆ ಅದರದ್ದು. ಹಾಗೆ ಅವಳು ಹೇಳ್ತಾ ಇದ್ಲು, ಐ ಥಿಂಕ್ ಬಹಳ ಹಿಂದೆ ಅಂತೆ ಅದರದ್ದು. ಹಾಗೆ ಇದಕ್ಕೆ ಒಂದು ಒಳ್ಳೆಯ ಛಾಪು ಇದೆ. ನನಗೆ ಬಹಳ ತೃಪ್ತಿಕರ ಇದೆ. ಅದಕ್ಕಾಗಿ ನಾನೀಗ ಆಮೇಲೆ ಕೂಡ ಈ ಯಾವುದು ಶಸ್ತ್ರಚಿಕಿತ್ಸೆ ನಂತರ ಅದರ ಯಾವುದನ್ನ ಗುಣಮುಖವಾಗುವುದರ ಹಂತಗಳನ್ನು ನೋಡಲಿಕ್ಕೆ ಪ್ರತಿ ಹಂತದಲ್ಲೂ ಬಂದಾಗ ತಕ್ಷಣ ಕರೀತಾರೆ, ಔಷಧ ಹನಿ ಹಾಕ್ತಾರೆ, ನೋಡ್ತಾರೆ, ಬೆಳವಣಿಗೆ ನೋಡ್ತಾರೆ. ಈ ರೀತಿಯ ಒಂದು ಫಾಲೋಅಪ್ ಅಂತ ಹೇಳ್ತಾವಲ್ಲ, ಅದು ಬಹಳ ಮುಖ್ಯ ಅಲ್ಲ. ಒಂದು ವರ್ಷಕ್ಕೆ ಅಷ್ಟು ಬಾರಿ ಸರ್ಜರಿ ಮಾಡಿದ ನಂತರ ನಮ್ಮನ್ನ ಮರೆತು ಬಿಡುವುದಿಲ್ಲ, ಅದು ಮುಖ್ಯ ಅಲ್ಲ. ಯಾಕೆಂದ್ರೆ ಒಂದು ಕುಟುಂಬ ಅನ್ನೋದು ಹೇಗಿರ್ತದೆ ನಿಮ್ಗೆ ಗೊತ್ತಿದೆ. ಕುಟುಂಬ ಅಂದ್ರೆ ಒಂದು ಬಾರಿ ನಮ್ಮನ್ನ ಪೇಷಂಟ್ಸ್ ಅಲ್ಲ, ಆ ಕುಟುಂಬದವರು ಅಂತ ಪರಿಗಣಿಸುವಂತ ಒಂದು ಕ್ರಮ ಅದು ಆಸ್ಪತ್ರೆಯಲ್ಲಿ ಇರ್ಬೇಕು. ಒಂದು ಶಸ್ತ್ರಚಿಕಿತ್ಸೆ ಮಾಡಿ ದುಡ್ಡು ತಗೊಂಡು ಬಿಟ್ಟರೆ ಉಂಟಲ್ಲ, ಮತ್ತೆ ಅಲ್ಲಿಗೆ ಹೋಗುದಿಲ್ಲ. ನಾವೆಲ್ಲ ಸ್ವಲ್ಪ ಸಾಹಿತ್ಯ ಓದಿದವರು, ನಿಮ್ಗೆ ಗೊತ್ತಿದೆ. ನಮ್ಗೇನಾಗಿದೆ, ನಮ್ಮನ್ನ ಮತ್ತೊಂದು ಬಾರಿ ಬಂದಾಗಲೂ ನಾವು ಏನು ಕೆಲಸ ಹೀಗೆ ಬಂದು ನಮ್ಮನ್ನ ಕುಟುಂಬದವರಾಗಿ ಕಾಣ್ಬೇಕು ಅಂತ ಒಂದು ಒಳ್ಳೆಯ ಆವರಣ ಇಲ್ಲಿ ನಿರ್ಮಾಣ ಆಗಿದೆ. ಅದು ಬಹಳ ಸಂತೋಷ ಅಲ್ವಾ? ನಿಜವಾಗ ಕೂಡ ತಾವು ಅಂದ್ರೆ ಇಲ್ಲಿ ಒಂದ್ಸಲ ಆಪರೇಷನ್ ಆಯ್ತು, ಸರಿ ಆಯ್ತು ಅಂತ ಬಂದಾಗ ಮತ್ತು ಕೂಡ ಇಲ್ಲಿ ನೋಡ್ಕೊಳ್ತಾರೆ ಅಂತ ಹೇಳ್ತೀರಿ ಹಾಗಾದ್ರೆ ಸರ್? ಹೌದು. ಯಾಕೆಂತ ಹೇಳಿದ್ರೆ ಗುಣಮುಖ ಆದ್ಮೇಲೆ ಕೂಡ ಬಂದು ಈಗ ಕೆಲವೊಂದು ಬಾರಿ ನನಗೆ ಅಗತ್ಯ ಇಲ್ಲದಿದ್ರು ಕೂಡ ಕೆಲವು ಬಾರಿ ಈ ಯಾರು ಮಾಡಿಕೊಂಡವರು ಕೇಳಲಿಕ್ಕೆ ಬರ್ತಾರೆ. ಹಾಗೆ ಅವರಿಗೆ ಮುಖ್ಯವಾಗಿ ಸಾಂತ್ವನ ಉಂಟಲ್ಲ, ತಮ್ಗೆ ಗೊತ್ತಿದೆ ಈಗ ಎಷ್ಟೋ ಕಡೆಗಳಲ್ಲಿ ಈಗ ನಮಗೆ ಶಸ್ತ್ರಚಿಕಿತ್ಸೆ ಔಷಧಗಳಿಂದಲೇ ಗುಣ ಆಗುವುದಿಲ್ಲ, ಸಾಂತ್ವನ ಅಷ್ಟೇ ಬಹಳ ಮುಖ್ಯ. ಯಾಕೆಂದ್ರೆ ಈ ಸಾಂತ್ವನ ಕೊಡುವಂತದ್ದು ಆಸ್ಪತ್ರೆಗಳು ಕಡಿಮೆ. ಸಾಂತ್ವನ ಕೊಡುವಾಗ ಏನಾಗ್ತದೆ, ನಿಮ್ಮ ಶಸ್ತ್ರಚಿಕಿತ್ಸೆ ಔಷಧಗಳು ಅವುಗಳಷ್ಟೇ ಮುಖ್ಯವಾದ ಸಾಂತ್ವನ ಕೊಡ. ಅಂತ ಸಾಂತ್ವನದ ಧೈರ್ಯವಾಗಿ ನಗುಮುಖದಿಂದ ಕೊಡುದುಂಟಲ್ಲ, ಇದು ಇಲ್ಲಿದೆ ಅಲ್ವಾ. ಅದರ ನಾವು ಡಾಕ್ಟರ್ ವಸಂತ್ ಪೈ ಅವರು, ಅಜಿತ್ ಸಿಂಗ್ ಇಬ್ಬರು ಕೂಡ ಎಂದೂ ಅವರು ನಗುಮುಖ ಇಲ್ಲದೆ ಅವರು ಹತ್ತಿರ ಕೂತ್ಕೊಡಿಸ್ಲಿಲ್ಲ. ಮಾತಾಡ್ಕೊಂಡು ಬಂದೆ ಅಷ್ಟೊತ್ತಿಗೆ ಅದರ ಅರ್ಧ ನಮ್ಮ ಕಷ್ಟಗಳೆಲ್ಲ ಗುಣ ಆಗ್ತಾವಲ್ಲ ಅಲ್ವಾ. ಆ ತರದ ಒಂದು ಒಳ್ಳೆಯ ಒಂದು ಸಂಸ್ಕೃತಿ ಇದೆ, ಒಳ್ಳೆ ಸಂಸ್ಕೃತಿ ಇದೆ. ಜೊತೆಗೆ ಸರ್ ತಾವು ಹೇಳಿದಾಗ ಒಂದು ಅನೆಸ್ಥೇಷಿಯಾ ಕೊಡ್ತಾರೆ, ಅಂದ್ರೆ ಒಂದು ಡ್ರಾಪ್ ಮೂಲಕ. ಸೊ ಎಲ್ಲ ಆಪರೇಷನ್ ಆಗುವಂತ ಎಲ್ಲವೂ ಕೂಡ ಆಗುವಂತ ತಮ್ಗಳಿಗೆ ಕಾಣ್ತಾ ಇರುತ್ತಾ, ಗೊತ್ತಾಗ್ತಾ ಇರುತ್ತೆ? ಹೌದು ನೋಡಿದಿರಿ? ಯಾಕಂದ್ರೆ ಏನಾಗಿದೆ, ಭಯ ಆಗ್ಲಿಲ್ವಾ? ಹೇಗೆ? ಸರಿಯಾಗಿದೆ. ಈಗ ನಾನೀಗ ಸುಮಾರು 1 ತಿಂಗಳು ಕಳೀತಲ್ಲ, ನಾನು ಮಾರ್ಚ್ ಕೊನೆ, ಈಗ ಮೇ ಸುಮಾರು ಕೊನೆ ಹತ್ರ ಬರ್ತಾ ಇದ್ದೇವೆ. ಅದು 2 ತಿಂಗಳು ಹತ್ರ ಬಂತು. ಈಗ ನಾನು ಹೊರಗಡೆ ಹೋಗುವ ಎಂದು ಸುಮ್ಮನೆ ಒಂದು ಕನ್ನಡಕ್ಕೆ ಇಟ್ಕೊಂಡಿದ್ದೇನೆ. ಏನು ಯಾವುದನ್ನು ಬೇಕಾಗಿಲ್ಲ. ಡ್ರಾಪ್ಸ್ ನಿಯಮಿತವಾಗಿ ಹಾಕ್ತೇನೆ. ಅದರಿಂದ ಏನಾಗ್ತದೆ, ಅದು ಹೆಚ್ಚು ಅದರ ಸುರಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯ ಅಷ್ಟೇ. ಅದನ್ನ ನಿಯಮಿತ ಹಾಕ್ಲೇಬೇಕು. ಆಮೇಲೆ ನಾನು ಪ್ರತಿ ಒಂದು 15 ದಿನಕ್ಕೊಂದು ಬಾರಿ ಸುಮ್ಮನೆ ಆದ್ರೂ ಬಂದು
ಕಾಣ್ತೇನೆ ಹೇಗಿದೆ ಅಂತ. ಇವರು ಪರೀಕ್ಷಿಸಿ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇವತ್ತಿನ ಯಂಗರ್ ಜನರೇಷನ್ ಹೀಗೆ ಮಾಡ್ತಾರೆ, ಆದ್ರೆ ಅದಾಗಿದೆ ಅಂತ ಗೊತ್ತಾಗ್ತಲ್ಲ. ಇವೆಲ್ಲ ನಾವು ಸ್ವಲ್ಪ ಕಲೀಲಿಕ್ಕೆ, ನಾವು ವಯಸ್ಸಾದವರು ನಾವು ಯಾವಾಗಲೂ ಈ ಯುವ ಪೀಳಿಗೆಯಿಂದ ಕಲಿಬೇಕು. ನಾವು ನಮ್ಮ ಹಳೆಯ ಕಾಲದಲ್ಲಿ ನೋಡುವುದಲ್ಲ. ಈಗ ನೀವು ಎಲ್ಲ ನಿಮ್ಗೆ ಗೊತ್ತಿದೆ, ಇವತ್ತು ನಾವು ಅನೇಕ ವಿಧಾನಗಳನ್ನ ನಾವು ಯುವ ಪೀಳಿಗೆಯಿಂದ ನಾವು ವಯಸ್ಸಾದವರು ಕಲಿಬೇಕು. ಅದರಲ್ಲಿ ಮೆಡಿಕಲ್ ಸೈನ್ಸ್ ಕೂಡ ಒಂದು. ನಾವು ಹಳೆಯ ಕಾಲದಲ್ಲಿ ನಾವು ಯಾವುದನ್ನ ಕ್ರಮ ಅಲ್ಲ, ನಾವು ಇದನ್ನ ಗೊತ್ತಾದ ಕೂಡಲೇ ಯಾಕೆ ಹೀಗೆ ಮಾಡ್ತಾ ಈಗ ಇಲ್ಲಿ ಎಲ್ಲಿ ಕೂಡ ನೀವು ಯಾವುದು ಫೈಲ್ಗಳು ಇಲ್ಲ. ಎಷ್ಟು ಆಸ್ಪತ್ರೆಗಳಲ್ಲಿ ಫೈಲ್ಸ್ಗಳಿವೆ. ನಾವು ಹೋಗಿ ಎಂಟರ್ ಮಾಡ್ಲಿಕ್ಕೆ ಒಂದು ಫೈಲು, ಅಲ್ಲಿಂದ ನಮ್ಮಲ್ಲಿ ಒಂದು ಫೈಲು, ಅವರ ಹತ್ರ ಒಂದು ಫೈಲು, ಅದನ್ನ ಎತ್ತಿಕೊಂಡು ಒಬ್ರು ಬರ್ತಾರೆ, ಫೈಲ್ ರಾಶಿ ಇಡ್ತಾರೆ. ಆಮೇಲೆ ನಮ್ದು ಬಂದರೆ ಕರೆಯುವುದು, ನಾವಲ್ಲಿ ಸುಮ್ಮನೆ ಕಾಯ್ತಾ ಕೂತ್ಕೊಳ್ಳುವುದು. ಇಲ್ಲಿ ಏನಿಲ್ಲ, ಇಲ್ಲಿ ಎಲ್ಲವುಗಳು ಆ ಸಂದೇಶ ಅವರ ಯಾರಿಗೆ ಲ್ಯಾಪ್ಟಾಪ್ಗಳಿಗೆ ಹೋಗ್ತಾ ಇರ್ತವೆ, ಕರೀತಾರೆ, ಹೋಗ್ತೇವೆ. ಸೊ ಈ ತರದ ಇದು ಕೂಡ ಇವತ್ತು ಬಹಳ ಮುಖ್ಯ ಅಲ್ವಾ? ಯಾಕಂದ್ರೆ ಈಗೇನಾಗಿದೆ, ನಮಗೆ ಇಲ್ಲಿ ಬಂದ ಯಾರಿಗೂ ಕೂಡ ಆ ಒಂದು ಆತಂಕ ಇರಬಾರ್ದು. ಆತಂಕ ಇದ್ದ ಕೂಡ ಏನಾಗ್ತದೆ, ಅಷ್ಟೇ ಮಟ್ಟಿಗೆ ನಮ್ಮ ಕಾಯಿಲೆಗಳು ನಿಧಾನ ಆಗ್ತದೆ. ಅದರಿಂದ ನಮಗೆ ಆತಂಕ ರಹಿತವಾಗಿ ನಾವು ಒಂದು ಆವರಣವನ್ನ ನಾವು ಒಂದು ನಿರ್ಮಾಣ ಮಾಡೋದು ಕೂಡ ಆಸ್ಪತ್ರೆಯಲ್ಲಿ ಅಷ್ಟೇ ಮುಖ್ಯವಾದದ್ದು ಇಲ್ಲಿದೆ ಅಲ್ವಾ? ನಿಜ, ಖುಷಿ ಆಯ್ತು ಸರ್. ಅಂದ್ರೆ ಇಲ್ಲಿಗೆ ಬಂದು ತಾವು ಕೂಡ ಖುಷಿಯಲ್ಲಿ ಇದೀರಿ ಅಲ್ವಾ? ಎರಡು ಕಣ್ಣಿನ ಸಮಸ್ಯೆ ಇತ್ತು, ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಈಗ ವಿದೌಟ್ ಸ್ಪೆಕ್ಸ್ ಕನ್ನಡಕ ತೆಗೆದ್ರು ಕೂಡ ಚೆನ್ನಾಗಿ ಕಾಣುತ್ತೆ ಅಲ್ವಾ? ಅದು ಕೂಡ ನಮ್ಮ ಪ್ರೊಫೆಸರ್ BA ವಿವೇಕ್ ರಾಯ್ ಸರ್, ನಮ್ಮ ತುಳುನಾಡಿನ, ನಮ್ಮ ನಾಡಿನ ಆಸ್ತಿ. ಸೊ ಅವರಿಗೂ ಕೂಡ ಅವರು ಇಲ್ಲಿಗೆ ಸಡನ್ ಆಗಿ ಸಿಕ್ಕಾಗ ನನಗೆ ಶಾಕ್ ಆಯ್ತು ಒಮ್ಮೆಲೆ. ಆ್ಯಂಡ್ ಖುಷಿ ಆಯಿತು ಸರ್. ಆ್ಯಂಡ್ ಒಳ್ಳೆದಾಗಲಿ ಸರ್. 80 ವರ್ಷ ಪ್ರಾಯ, ತಮ್ಮ ಕೊಡುಗೆ ಇನ್ನೂ ಕೂಡ ನಮ್ಮ ಸಮಾಜಕ್ಕೆ ಬೇಕು, ನಮ್ಮ ನಾಡಿಗೆ ಬೇಕು. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ನಮ್ ಜೊತೆ ಮಾತಾಡಿದ್ದಕ್ಕೆ. ಒಳ್ಳೆದಾಗಲಿ. ಏನಿಲ್ಲ, ನಿಮ್ ಜೊತೆಗೆ ಮಾತನಾಡಿ ನನ್ನ ಆರೋಗ್ಯ ಚೆನ್ನಾಗಿ ಹೆಚ್ಚಾಗಿ ಸರ್. ಥ್ಯಾಂಕ್ ಯು ಸೊ ಮಚ್. ಆಶೀರ್ವಾದ ಇರಲಿ ಸರ್. ಥ್ಯಾಂಕ್ ಯು. ಅವರು ಕೂಡ ಈ ಹಾಸ್ಪಿಟಲ್ಗೆ ಬಂದು ಅವರ ಒಂದು ಕಣ್ಣಿನ ದೃಷ್ಟಿಯ ಸಮಸ್ಯೆ, ಎರಡೂ ಕಣ್ಣುಗಳು ಕೂಡ ಸಮಸ್ಯೆ ಇತ್ತಂತೆ. ಸೊ ಅದು ಸರಿಯಾಯಿತು ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ದಾಗ ನನ್ನ ನಂಬಿಕೆ ಬಹುಶಃ ಇಮ್ಮಡಿ ಆಯಿತು. ಇನ್ನು ನಾನು ಧೈರ್ಯದಲ್ಲಿ ನಿಮ್ಮನ್ನ ರೆಫರ್ ಮಾಡ್ಬೋದು ಕಣ್ಣಿನ ಸಮಸ್ಯೆ ಇದೆ ಅಂತ ಬಂದಾಗ. ಎಸ್, ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ಗೆ ಹೋಗಿ ಈ ಒಂದು ವಿಡಿಯೋ ನೋಡಿದ್ರೆ ಒಂದು 5-6 ಜನರ ಕಣ್ಣಿನ ಸಮಸ್ಯೆ ಪರಿಹಾರ ಆದರೆ ಅದೇ ನಮಗೆ ಖುಷಿಯ ಸಂಗತಿ. ಎಲ್ಲರೂ ಕೂಡ ಒಳ್ಳೆಯದಾಗಲಿ.